ದೇವಿ ಬೆಟ್ಟ ಎಂಬ ಹೆಸರಿನಿಂದ ಅಸಂಖ್ಯ ಭಕ್ತರನ್ನು ಹರಸುತ್ತಿರುವ ನಗರದ ರೈಲ್ವೆ ನಿಲ್ದಾಣದ ಬಳಿ ಇರುವ ಶ್ರೀ ಲಕ್ಷ್ಮೀದೇವಿ ಬೆಟ್ಟದಲ್ಲಿರುವ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನವು ರೂಪಾಯಿ 7 ಕೋಟಿ ವೆಚ್ಚದಲ್ಲಿ ಪುನರ್ ನಿರ್ಮಾಣಗೊಳ್ಳುತ್ತಿದ್ದು ಶ್ರೀದೇವಿಯ ಗರ್ಭಗುಡಿ ನಿರ್ಮಾಣದ ಕೃಷ್ಣಶಿಲೆಯ ವೈಭವದ ಮೆರವಣಿಗೆ ನಡೆಯಿತು. ಇತಿಹಾಸ ಪ್ರಸಿದ್ಧ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಾಲಯದ ಎದುರುಗತಿಯಲ್ಲಿ ಮೆರವಣಿಗೆಯನ್ನ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಎನ್ ಸುಧಾಕರ್ ಶೆಟ್ಟಿ ತೆಂಗಿನಕಾಯಿ ಒಡೆಯುವ ಮೂಲಕ ಉದ್ಘಾಟಿಸಿದ್ರು. ಉದ್ಯಮಿ ಕೆಎಸ್ ಅಶೋಕ್ ಕುಮಾರಯ್ಯ ಅವರು ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷ ನೆಲ್ಲಿಕಟ್ಟೆ ಪ್ರಭಾಕರ್ ಶೆಟ್ಟಿ ಅವರಿಗೆ ಧ್ವಜ ಹಸ್ತಾಂತರಿಸುವ ಮೂಲಕ ಮೆರವಣಿಗೆಗೆ ಚಾಲನೆ ನೀಡಿದ್ರು. ಚೆಂಡೆ, ಕೊಂಬು, ವಾದ್ಯ, ಭಜನೆ, ಬೊಂಬೆ ಕುಣಿತ ಮೊದಲಾದ ಆಕರ್ಷಣೆಗಳೊಂದಿಗೆ ಕೃಷ್ಣಶಿಲೆಯ ಮೆರವಣಿಗೆ ಲಕ್ಷ್ಮೀದೇವಿ ಬೆಟ್ಟ ತೆರಳಿತು. ಪುತ್ತೂರು ಸೀಮೆಯ ಧಾರ್ಮಿಕ ಮಾರ್ಗದರ್ಶಕ, ಪುತ್ತೂರು ಕ್ಷೇತ್ರದ ತಂತ್ರಿ ಬ್ರಹ್ಮಶ್ರೀ ಕುಂಟಾರು ರವೀಶ ತಂತ್ರಿಯವರ ನೇತೃತ್ವದಲ್ಲಿ ಗರ್ಭಗುಡಿಯ ಶಿಲೆಯ ಶಿಲಾಪೂಜನಾ ಕಾರ್ಯಕ್ರಮ ನಡೆಯಿತು. ಶ್ರೀ ಲಕ್ಷ್ಮೀದೇವಿ ಬೆಟ್ಟಕ್ಕೆ ಆಗಮಿಸಿದ ತಂತ್ರಿಗಳು ಪೂರ್ಣ ಕುಂಭದೊಂದಿಗೆ ಸ್ವಾಗತಿಸಲಾಯಿತು. ಬಳಿಕ ಶಿಲಾಪೂಜನದ ಧಾರ್ಮಿಕ ವಿಧಿವಿಧಾನಗಳು ನೆರವೇರಿದವು. ದೇವಾಲಯದ ನಿರ್ಮಾಣ ಶಿಲ್ಪಿ ವೆಂಕಟೇಶ್ ಬೆಳ್ತಂಗಡಿ, ವಾಸ್ತು ಇಂಜಿನಿಯರ್ ಪಿಜಿ ಜಗನ್ನಿವಾಸ್ ರಾವ್ ಅವರಿಗೆ ಕ್ಷೇತ್ರದ ಪರವಾಗಿ ತಂತ್ರಿಗಳು ತಾಂಬೂಲ ನೀಡಿ ನಿರ್ಮಾಣ ಕಾರ್ಯಕ್ಕೆ ಚಾಲನೆ ನೀಡುವಂತೆ ಶುಭ ಹಾರೈಸಿದ್ರು. ಬಳಿಕ ಶ್ರೀ ಮಹಾಲಕ್ಷ್ಮೀ ದೇವಿಗೆ ಮಹಾಪೂಜೆ ನೆರವೇರಿತು. ಈ ಸಂದರ್ಭ ಗೌರವಾಧ್ಯಕ್ಷ ಮತ್ತು ಧರ್ಮದರ್ಶಿ ನೈತಪ್ಪ ಸಪಲ್ಯ, ಪ್ರಧಾನ ಕಾರ್ಯದರ್ಶಿ ಕೃಷ್ಣ ಪ್ರಸಾದ್ ಬೆಟ್ಟ, ಕಾರ್ಯದರ್ಶಿ ಮುಳಿ ಕೃಷ್ಣ ಹಸಂತಡ್ಕ, ಉಪಾಧ್ಯಕ್ಷೆ ನಯನಾ ವೀರೈ ಕುತ್ಕಾಡಿ, ಜೊತೆ ಕಾರ್ಯದರ್ಶಿ ಇಂದು ಶೇಖರ್, ರಾಜೀವ್ ಸುವರ್ಣ, ಹರಿಪ್ರಸಾದ್ ಶೆಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು. ಅನೀಶ್, B4 News 24/7 ಪುತ್ತೂರು.